ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಅಖಿಲ ವಿಶ್ವದ ಅರಸ ನಮ್ಮ ಪ್ರಭು ಯೇಸು ಕ್ರಿಸ್ತರು ಇವರ ಮಹೋತ್ಸವವನ್ನು ಇಡೀ ಪವಿತ್ರ ಧರ್ಮಸಭೆ ಕೊಂಡಾಡುತ್ತಾ ಇರುವ ಈ ಸಂದರ್ಭದಲ್ಲಿ ಪ್ರಭು ಯೇಸು ನಮ್ಮ ಅರಸರು ಹಾಗೂ ನಮ್ಮ ರಕ್ಷಕರು. ವಿಶೇಷವಾಗಿ ಈ ದಿವ್ಯ ಬಲಿಪೂಜೆಯನ್ನು ಕೋವಿಡ್ ಸಂಕಷ್ಟದಲ್ಲಿರುವವರಿಗಾಗಿ, ಹಾಸಿಗೆಯಲ್ಲಿರುವವರಿಗಾಗಿ, ಕಾರಣಾಂತರದಿಂದ ಅನಾರೋಗ್ಯದ ನಿಮಿತ್ತ ದೇವಾಲಯಕ್ಕೆ ಹೋಗಲು ಆಗದವರಿಗಾಗಿಯೂ ಮತ್ತು ಕೋವಿಡ್ ನಿಮಿತ್ತ ಬಲಿಪೂಜೆಗಳು ಇಲ್ಲದ ಊರುಗಳಿಗಾಗಿಯೂ ವಿಶೇಷವಾಗಿ ಸಮರ್ಪಿಸಿ ಪ್ರಾರ್ಥಿಸಲಾಗುವುದು. ವಿಶ್ವದ ಮೇಲೆ ವಿಶ್ವದ ಅರಸ ಯೇಸುವಿನ ಕರುಣೆ ಇಳಿದು ಬರಲಿ ಮತ್ತು ಯೇಸುವಿನ ಪ್ರೀತಿ ಶಾಂತಿಯಲ್ಲಿ ವಿಶ್ವವು ತುಂಬಲೆಂದು ನಾವು ಈ ದಿವ್ಯ ಬಲಿಪೂಜೆಯಲ್ಲಿ ಮೊರೆ ಇಡೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ವಿಶ್ವದ ದೃಷ್ಟಿಯಲ್ಲಿ ಅರಸ ಅಂದರೆ ವಿಶೇಷವಾದ ಅರ್ಥವಿದೆ. ಅರಮನೆ, ರಾಜಾರೋಷವಾಗಿ ಜೀವಿಸುವುದು, ಐಷಾರಾಮಿಯಾಗಿ ಜೀವಿಸುವುದು. ಆದರೆ ಯೇಸುವಿನ ಅರಸುತನಕ್ಕೆ ತದ್ವಿರುದ್ಧ ಅರ್ಥ. ಇಲ್ಲಿ ಅರಮನೆ ಇಲ್ಲ, ಇಲ್ಲಿ ರಾಜಾರೋಷವಾಗಿ ಜೀವಿಸುವ ಜೀವನವಿಲ್ಲ, ಇಲ್ಲಿ ಐಷಾರಾಮಿ ಜೀವನವಿಲ್ಲ. ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ನಮಗಾಗಿ ಈ ಲೋಕದಲ್ಲಿ ಜೀವಿಸಿ 3 ವರುಷಗಳ ಕಾಲ ಸ್ವಾರ್ಥೆಯನ್ನು ಸಾರಿ ಕಷ್ಟ ಯಾತನೆಯನ್ನು ಅನುಭವಿಸಿ ಶಿಲುಬೆ ಎಂಬ ಸಿಂಹಾಸನದ ಮೇಲೆ ತಮ್ಮನ್ನೇ ಸಮರ್ಪಿಸಿ ಲೋಕ ಕಲ್ಯಾಣಕ್ಕಾಗಿ ಯೇಸು ನಮಗಾಗಿ ಸಮರ್ಪಿಸಿದರು. 3ನೇ ದಿನ ಮೃತ್ಯುಂಜಯರಾದರು. ಈ ದಿನ ಅವರು ಪ್ರೀತಿಯ ಅರಸ, ಶಾಂತಿಯ ಅರಸ ಹಾಗೂ ಸೌಖ್ಯದ ಅರಸರಾಗಿದ್ದಾರೆ. ಇಡೀ ವಿಶ್ವದ ಅರಸರಾಗಿ ರಾಜ್ಯಭಾರ, ಅಧಿಕಾರ, ಮಹಿಮೆಯು ಅವರದಾಗಿದೆ ಎಂಬ ವಿಶ್ವಾಸ ಘೋಷಣೆಯನ್ನು ನಾವು ಮಾಡುತ್ತಿದ್ದೀವಿ. ಆತ್ಮೀಯರೇ, ಇಂಥ ಅರಸರ ಹಬ್ಬವನ್ನು ಕೊಂಡಾಡುತ್ತಿರುವ ಈ ಸಂದರ್ಭದಲ್ಲಿ ಆತನ ಪ್ರಜೆಗಳು ನಾವು, ಸಹೋದರ ಸಹೋದರಿಯರು ನಾವು, ನಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ಳುತ್ತಾ ದಯಾಮಯ ದೇವರ ಪ್ರೀತಿಯನ್ನು ಈ ದಿವ್ಯ ಬಲಿ ಪೂಜೆಯ ಮೂಲಕ ನಮ್ಮದಾಗಿಸೋಣ. ಪಶ್ಚಾತ್ತಾಪದಿಂದ ನಾವೆಲ್ಲರೂ ಜೊತೆಗೂಡಿ ನಿವೇದಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ
ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು
ಸರ್ವಶಕ್ತ ನಿತ್ಯ ದೇವರೇ, ಅಖಿಲ ವಿಶ್ವದ ಅರಸರಾದ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಸಕಲವನ್ನು ಪುನರುಸ್ಥಾಪಿಸಲು ಇಚ್ಛಿಸಿದ್ದೀರಿ. ಪಾಪದ ದಾಸ್ಯತ್ವದಿಂದ ವಿಮುಕ್ತವಾದ ಸರ್ವ ಸೃಷ್ಟಿಯು ನಿಮ್ಮ ಸ್ತುತಿಯನ್ನು ನಿರಂತರವಾಗಿ ಘೋಷಿಸುತ್ತಾ ನಿಮ್ಮ ಮಹತ್ವಕ್ಕೆ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರವು ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಎಜೆಕೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆ ಕುರುಬನು ಸುತ್ತಮುತ್ತಲೂ ಚದರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ಇದು ಸರ್ವೇಶ್ವರನಾದ ದೇವರ ನುಡಿ. ತಪ್ಪಿಸಿಕೊಂಡಿದ್ದನ್ನು ಹುಡುಕುವೆನು, ದಾರಿ ತಪ್ಪಿದ್ದನ್ನು ಮಂದೆಗೆ ಸೇರಿಸುವೆನು. ದುರ್ಬಲವಾದಿದ್ದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು. ಬಲಿತ ಕೊಬ್ಬಿದ ಕುರಿಗಳನ್ನಾದರೂ ಧ್ವಂಸ ಮಾಡುವೆನು. ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೆನು. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಹಿಂಡೆ, ಇಗೋ ನಾನು ನಿಮ್ಮಲ್ಲಿನ ಕುರಿಮೇಕೆಗಳಿಗೂ ಟಗರು ಹೋತಗಳಿಗೂ ಮಧ್ಯವರ್ತಿಯಾಗಿ ನ್ಯಾಯ ತೀರಿಸುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆಗಿರಲು ನನಗೆ ಕುಂದು ಕೊರತೆಗಳೆಲ್ಲವೂ ನಿನಗೆ ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆ ನನಗೌತಾಣವನ್ನು ಹಚ್ಚುವೆ ತಲೆಗೆ ತೈಲವನ್ನು ತುಂಬಿ ತುಡುಕಿಸುವೆ ಪಾನ ಪಾತ್ರೆಯನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ. ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲವೂ ನಿನಗೆ. ಹಸಿರು ಕಾವಲುಗಳನ್ನೆಲ್ಲ ತಂಗಿಸುವನು. ತಿಳಿಕೊಳಗಳ ಬಳಿಗಿನ್ನ ಕರೆದೊಯ್ಯುವನು. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ. ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲವೂ ನಿನಗೆ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲವೂ ನಿನಗೆ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಿದ್ದೇನೋ ಸತ್ಯಸ್ಯ ಸತ್ಯ. ಅವರ ಪುನರುತ್ಥಾನವು ಸತ್ತವರು ಪುನರುತ್ಥಾನ ಹೊಂದುತ್ತಾರೆ ಎನ್ನುವುದಕ್ಕೆ ಪ್ರಮಾಣ. ಒಬ್ಬ ಮನುಷ್ಯನಿಂದ ಸಾವು ಸಂಭವಿಸಿದ್ದಂತೆಯೇ ಒಬ್ಬ ಮನುಷ್ಯನಿಂದಲೇ ಸತ್ತವರಿಗೆ
ಪುನರುತ್ಥಾನವು ಪರಿಣಮಿಸಿತು. ಆದಾಮನ ಸಂಬಂಧದಿಂದ ಎಲ್ಲರೂ ಸಾವಿಗೀಡಾದಂತೆ ಕ್ರಿಸ್ತ ಯೇಸುವಿನ ಸಂಬಂಧದಿಂದ ಎಲ್ಲರೂ ಜೀವಂತರಾಗಿ ಏಳುತ್ತಾರೆ. ಈ ಭಾಗ್ಯವನ್ನು ಒಬ್ಬೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಪಡೆಯುತ್ತಾನೆ. ಪ್ರಪ್ರಥಮ ಫಲವಾಗಿ ಕ್ರಿಸ್ತ ಯೇಸುವೆ ಜೀವಂತರಾದರು. ಅನಂತರ ಕ್ರಿಸ್ತ ಯೇಸುವಿಗೆ ಸೇರಿದ್ದವರು ಯೇಸು ಪುನರಾಗಮಿಸುವಾಗ ಜೀವಂತರಾಗುತ್ತಾರೆ. ಅಂತ್ಯ ಬರುವುದು ಅನಂತರವೇ. ಆಗ ಯೇಸು ಎಲ್ಲ ಆಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುತ್ತಾರೆ. ಶತ್ರುಗಳೆಲ್ಲರನ್ನೂ ತಮ್ಮ ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಳಬೇಕಾಗಿದೆ. ಕಟ್ಟ ಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯವೇ. ಎಲ್ಲವೂ ಕ್ರಿಸ್ತ ಯೇಸುವಿಗೆ ಅಧೀನವಾದಾಗ ಪುತ್ರನಾದ ಅವರೇ ಎಲ್ಲವನ್ನು ತನಗೆ ಅಧೀನಪಡಿಸಿದ ದೇವರಿಗೆ ಅಧೀನರಾಗುತ್ತಾರೆ. ಆಗ ದೇವರು ಸರ್ವರಿಗೆ ಸರ್ವಸ್ವವೂ ಆಗುತ್ತಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. ಜಯವಾಗಲಿ. ಸರ್ವೇಶ್ವರನ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ. ನಮ್ಮ ಪೂರ್ವಜ ದಾವೀದನ ಸಾಮ್ರಾಜ್ಯ ಉದಯವಾಗಲಿದೆ, ಅದಕ್ಕೆ ಶುಭವಾಗಲಿ. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನನಾಗಿರುವನು. ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು. ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು. ಆಗ ಅರಸನು ತನ್ನ ಬಲಗಡೆ ಇರುವ ಜನರಿಗೆ, ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ ಬನ್ನಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ. ಏಕೆಂದರೆ ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದಿರಿ ಎಂದು ಹೇಳುವನು. ಅದಕ್ಕೆ ಸಜ್ಜನರು, ಪ್ರಭು, ತಾವು ಯಾವಾಗ ಹಸಿದಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು, ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು? ಯಾವಾಗ ತಾವು ಅಪರಿಚಿತರಾಗಿದ್ದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು?
ಬಟ್ಟೆ ಬರೆ ಇಲ್ಲದನ್ನು ಕಂಡು ಉಡಲು ಕೊಟ್ಟೆವು. ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವನು. ಅನಂತರ ಆತನು ತನ್ನ ಎಡಗಡೆ ಇರುವವರನ್ನು ನೋಡಿ, ಶಾಪಗ್ರಸ್ತರೇ, ನನ್ನಿಂದ ತೊಲಗಿರಿ, ಪಿಶಾಚಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಆರದ ಬೆಂಕಿಗೆ ಬೀಳಿರಿ. ಏಕೆಂದರೆ ನಾನು ಹಸಿದಿದ್ದೆ, ನೀವು ನನಗೆ ಆಹಾರ ಕೊಡಲಿಲ್ಲ, ಬಾಯಾರಿದ್ದೆ, ಕುಡಿಯಲು ಕೊಡಲಿಲ್ಲ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ನೀಡಲಿಲ್ಲ, ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಡಲಿಲ್ಲ, ರೋಗಿಯಾಗಿದ್ದೆ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಲಿಲ್ಲ ಎಂದು ಹೇಳುವನು. ಅದಕ್ಕೆ ಅವರೂ ಕೂಡ, ಪ್ರಭು, ತಾವು ಯಾವಾಗ ಹಸಿದಿದ್ದೀರಿ, ಬಾಯಾರಿದ್ದೀರಿ, ಅಪರಿಚಿತರಾಗಿದ್ದೀರಿ, ಯಾವಾಗ ಬಟ್ಟೆ ಬರೆ ಇಲ್ಲದೆ ಇದ್ದೀರಿ, ರೋಗಿಯಾಗಿದ್ದೀರಿ ಮತ್ತು ಬಂದಿಯಾಗಿದ್ದೀರಿ, ಮತ್ತು ನಾವು ಅವನ್ನು ಕಂಡು ನಿಮಗೆ ಉಪಚಾರ ಮಾಡದೆ ಹೋದೆವು ಎಂದು ಪ್ರಶ್ನಿಸುವರು. ಅದಕ್ಕೆ ಪ್ರತ್ಯುತ್ತರವಾಗಿ ಅರಸನು, ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹಾಗೆ ಮಾಡದೆ ಹೋದಾಗ ಅದನ್ನು ನನಗೇ ಮಾಡಲಿಲ್ಲ ಎನ್ನುವನು. ಹೀಗೆ ಈ ದುರ್ಜನರು ನಿತ್ಯ ಶಿಕ್ಷೆಗೂ ಆ ಸಜ್ಜನರು ನಿತ್ಯ ಜೀವಕ್ಕೂ ಹೋಗುವರು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾವೆಲ್ಲರೂ ಒಂದು ನಿಮಿಷ ಕಣ್ಣು ಮುಚ್ಚಿ ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸೋಣ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅರಸ ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ದನದ ಕೊಟ್ಟಿಗೆಯಲ್ಲಿ ಜನಿಸಿದ, ಯಾರದೋ ಕೊಟ್ಟಿಗೆಯಲ್ಲಿ ಹುಟ್ಟಿ ನಜರೇತ್ ಊರಿನಲ್ಲಿ ಬೆಳೆದ ಆತನಿಗೆ ಹುಟ್ಟುವಾಗ ಸ್ಥಳವಿರಲಿಲ್ಲ. ಆತ ಒಂದು ನೆಲೆಯನ್ನು ತನಗಾಗಿ ಮಾಡದೆ ಊರೂರು ಸುತ್ತಿ ಸುವಾರ್ತೆ ಸಾರಿ ಜನರನ್ನು ತನ್ನ ಶಿಷ್ಯರನ್ನಾಗಿಸಿದ. ಮಹಾದೇವಾಲಯವನ್ನು ನೋಡಿ ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ನಾನು ಕಟ್ಟುವೆನೆಂದ. ಫರಿಸಾಯರು, ಸದ್ದುಕಾಯರು, ಯಾಜಕರು, ಧರ್ಮಶಾಸ್ತ್ರಿಗಳು ಅಷ್ಟೇ ಏಕೆ, ಪೋನ್ಷಿಯಸ್ ಪಿಲಾತ ಆತನ ಮುಂದೆ ನಿಲ್ಲಲು, ಆತನ ಪ್ರಶ್ನೆಗಳಿಗೆ ಉತ್ತರ ಕೊಡಲು, ಆತನ ಜ್ಞಾನದ ಮುಂದೆ ಅವರೆಲ್ಲರೂ ನಲುಗಿ ಹೋದರು. ಕೊನೆಯದಾಗಿ ಶಿಲುಬೆ ಎಂಬ ಸಿಂಹಾಸನವನ್ನು ತಾನೇ ಏರಿ ಆ ಶಿಲುಬೆ ಎಂಬ ಸಿಂಹಾಸನದ ಮೇಲೆ ತನ್ನ ಪ್ರಾಣವನ್ನು ತನ್ನ ಸ್ವಾರ್ಥೆಗಾಗಿ ಕಳುಹಿಸಿದ ಪಿತ ದೇವರಿಗೆ ಅರ್ಪಿಸಿ ಲೋಕ ಕಲ್ಯಾಣಕ್ಕಾಗಿ ಮಡಿದ. ಸತ್ತಾಗಲೂ ತನ್ನದೇ ಆದ ಸಮಾಧಿ ಇರಲಿಲ್ಲ. ಯಾರದೋ ಒಂದು ಸಮಾಧಿಯಲ್ಲಿ ಆತನನ್ನು ಸಮಾಧಿ ಮಾಡಲಾಯಿತು. ಇವತ್ತು ವಿಪರ್ಯಾಸ ಆಗಬಹುದು ನಿಮಗೆ. ಇಂಥ ಒಬ್ಬ ಅರಸನಿರಲು ಸಾಧ್ಯವೇ? ಅರಸ ಎಂದ ಕ್ಷಣ ನಮಗೆ ಆ ಅರಸುತನ, ಏಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ನೀವು ನೋಡುತ್ತೀರಿ, ಫರೋಹ ಅರಸ ಆ ಹುಟ್ಟುವಾಗ ಏನು ಸಂಭ್ರಮ, ಎಂಥ ಒಂದು ದೊಡ್ಡ ಅರಮನೆ,
ಹುಟ್ಟುವಾಗ ಅಲ್ಲಿ ನಡೆಯುವ ಸಂಭ್ರಮಗಳು, ತದನಂತರ ಬೆಳೆಯುವಾಗ ಆ ಮಗುವಿಗೆ ಏನೆಲ್ಲ ಬೇಕು ಪೌಷ್ಟಿಕಾಂಶ ಅದೆಲ್ಲವನ್ನು ಕೊಟ್ಟು ಯುದ್ಧ ವಿದ್ಯೆ, ಕುದುರೆ ಮೇಲೆ ಸವಾರಿ, ಎಲ್ಲಾ ತರದ ವಿದ್ಯೆಗಳನ್ನು ಅವರಿಗೆ ಕಲಿಸುತ್ತಾರೆ. ತದನಂತರ ರಾಜಕುಮಾರನಾಗಿ ಘೋಷಿಸಿ ರಾಜನನ್ನಾಗಿಸುತ್ತಾರೆ. ಆ ರಾಜನಿಗೆ ಅಷ್ಟು ರಾಣಿಯಂದಿರು, ಅಷ್ಟು ಸೇವಕರು, ಸೈನಿಕರು, ಮಂತ್ರಿಗಳು. ಆದರೆ ಕ್ರಿಸ್ತನಿಗೆ ಇದ್ಯಾವುದೂ ಇರಲಿಲ್ಲ. ಕೊನೆಗೆ ನಾವು ನೋಡ್ತೀವಿ, ಆ ಫರೋಹ ಕಾಲದಲ್ಲಿ ಆ ಅರಸರನ್ನು ಏನು ಮಾಡಲಾಗ್ತಿತ್ತು, ದೊಡ್ಡ ದೊಡ್ಡ ಪಿರಮಿಡ್ಗಳು ಮಾಡಿ ಅದರ ಒಳಗಡೆ ಹೂತಿಡಲಾಗಿತ್ತು. ಈಗ 2000, 3000, ಅನೇಕ ಸಾವಿರ ವರುಷಗಳ ನಂತರವೂ ಆ ಶವಗಳು, ದೊಡ್ಡ ಶವಗಳು ಚಿಕ್ಕ ಪುಟ್ಟ ಶವಗಳಾಗಿ ಇವತ್ತು ಕೂಡ ಈಜಿಪ್ಟಿನ ಮ್ಯೂಸಿಯಂ ಅಲ್ಲಿ ನಾವು ಕಾಣುತ್ತೇವೆ. ಈ ಅರಸರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದರು. ಈ ಅರಸರೆಲ್ಲ ಐಷಾರಾಮಿ ಜೀವನ ಜೀವಿಸಿದರು. ಈ ಅರಸರೆಲ್ಲ ಸುಖಭೋಗ ಜೀವನದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡರು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಹುಟ್ಟಿದ ರಾಜ ಕ್ರಿಸ್ತ ರಾಜ, ವಿಶ್ವದ ಅರಸ. ಹೇಗೆ ಅರಸರಾದರು? ಆತ ಅರಸನಾದುದು ತನ್ನ ರಕ್ಷಣಾ ಯೋಜನೆಯಿಂದ, ತನ್ನ ಕರುಣಾಭರಿತ ಪ್ರೀತಿಯಿಂದ, ತನ್ನ ಸೇವಾಭರಿತ ಜೀವನದಿಂದ, ತನ್ನ ದೇವರು ಕೊಟ್ಟ ಜ್ಞಾನ ವಿವೇಕದಿಂದ. ಅಷ್ಟು ಮಾತ್ರವಲ್ಲ, ವಿಶೇಷವಾಗಿ ಪವಿತ್ರಾತ್ಮರ ಕೃಪೆಯಿಂದ. ಪರಮ ತ್ರಿತ್ವದ ಎರಡನೆಯ ವ್ಯಕ್ತಿ, ನಮ್ಮ ಶಕ್ತಿ, ನಮ್ಮ ಮುಕ್ತಿ ಪ್ರಭು ಯೇಸು. ಏಕೆಂದರೆ ಅರಸರ ಅರಸ ದೇವರಾಗಿದ್ದಾರೆ. ದೇವರೇ ಈ ಲೋಕದಲ್ಲಿ ಇಳಿದು ಬಂದರು. ದೇವರು ನಮ್ಮಂತೆ ಆದರು, ನಮ್ಮ ಮಧ್ಯೆ ಜೀವಿಸಿದರು. ಆದರೆ ಹೇಗೆ ಈ ಲೋಕದಲ್ಲಿ ಒಂದು ಜೀವನ ಜೀವಿಸಬೇಕು? ಏಕೆಂದರೆ ವಿಶ್ವವಿಡೀ ಪಾಪದ ಕೂಪದಲ್ಲಿ ಸಿಲುಕಿದ್ದಾಗ ಯಾವ ಅರಸನಿಗೂ ಪಾಪದಿಂದ ಬಿಡುಗಡೆ ಮಾಡಲಾಗಲಿಲ್ಲ, ಶಾಪದಿಂದ ಮುಕ್ತಿ ಕೊಡಲಾಗಲಿಲ್ಲ. ಯಾವ ಬಲಿದಾನಗಳು, ಹೋಮಗಳು ಅಥವಾ ಯಾವುದೇ ತರಹದ ಯಾಗಗಳು ಕೂಡ ಜನರ ಪಾಪವನ್ನು ಹೋಗಲಾಡಿಸಲಾಗಲಿಲ್ಲ. ಅದಕ್ಕಾಗಿಯೇ ದೇವರು ಸಿದ್ಧ ಮಾಡಿದರು. ಆ ಸಿದ್ಧ ಮಾಡಿದ ಬಲಿ, ದೇವರ ಕುರಿಮರಿ ಪ್ರಭು ಯೇಸು. ಪ್ರಭು ಯೇಸುವನ್ನು ಒಂದು ವಿಶೇಷ ಕಾರ್ಯಕ್ಕಾಗಿ, ಈ ಲೋಕ ಕಲ್ಯಾಣಕ್ಕಾಗಿ ದೇವರು ಕಳುಹಿಸಿದರು. ಕನ್ಯೆಯ ಉದರದಲ್ಲಿ ಹುಟ್ಟಿದರು. ಜೋಸೆಫ್ ಮತ್ತು ಮರಿಯಳಿಗೆ ಅದು ಅವರು ಅನುಭವಿಸಿದ ಕಷ್ಟ ಯಾತನೆ, ಆ ಸಂಕಷ್ಟದ ಮಧ್ಯೆಯೂ ಎದೆಗುಂದದೆ ಎಲ್ಲವನ್ನು ಸಹಿಸಿ ಜಯಿಸಿ ವಿಧೇಯರಾಗಿ ಜೀವಿಸಿದ ತಂದೆ ತಾಯಿ ಜೋಸೆಫ್ ಮತ್ತು ಮರಿಯ. ಮಗು ಹುಟ್ಟಿದಾಗಲೇ ಭಯದಿಂದ ಆ ಮಗು ಏನೋ ತನ್ನ ರಾಜ್ಯವನ್ನು ಕಬಳಿಸುತ್ತದೆ ಎಂದು ಭಯಪಟ್ಟ ಜ್ಯೋತಿಷ್ಯಗಳ ಮಾತನ್ನು ಕೇಳಿ ಹೆರೋದ ಅರಸ ಹೋಗಿ ಹುಡುಕಿರಿ, ಆತನನ್ನು ನಾನು ಕೂಡ ಆರಾಧಿಸಬೇಕೆಂದು ಸುಳ್ಳು ಮಾತುಗಳನ್ನು ಹೇಳಿ ಅವರನ್ನು ಕಳುಹಿಸಿದಾಗ ಆ ಜ್ಯೋತಿಷಿಗಳು ಬೇರೆ ಮಾರ್ಗವಾಗಿ ಹೊರಟು ಹೋಗಲು ಅವರಿಗೆ ದೇವರು ಹೇಳಿದಾಗ ದೇವದೂತರ ಮೂಲಕ ಈ ಅರಸನು ಪುಟ್ಟ ಕಂದಮ್ಮಗಳನ್ನು ನಾಶ ಮಾಡಿ, ಏಕೆಂದರೆ ಇನ್ನೊಬ್ಬ ಅರಸ ಹುಟ್ಟಬಾರದು ಎಂಬ ಸ್ವಾರ್ಥ ಅವನಲ್ಲಿ ಬಂತು. ಯೇಸುವಿನಲ್ಲಿ ಸ್ವಾರ್ಥವಿರಲಿಲ್ಲ, ಯೇಸುವಿನಲ್ಲಿ ಅಹಂಕಾರವಿರಲಿಲ್ಲ, ಯೇಸುವಿನಲ್ಲಿ ಗರ್ವ ಇರಲಿಲ್ಲ. ನಿಸ್ವಾರ್ಥ ರಾಜ ಆತ. ಬಡವರನ್ನು ಪ್ರೀತಿಸಿದ, ಬಡವ ಬಲ್ಲಿದರ ಜೊತೆಗೆ ಊಟ ಮಾಡಿದ, ಪಾಪಿಗಳನ್ನು ಮನ್ನಿಸಿದ, ಪಾಪಗಳನ್ನು ಕ್ಷಮಿಸಿದ. ಮಾತ್ರವಲ್ಲ, ರೋಗಿಗಳಿಗೆ ಸೌಖ್ಯವನ್ನು ಇತ್ತ. 30 ವರ್ಷಗಳ ಕಾಲ ತಾನು ಅನುಭವಿಸಿದ ಆ ದೇವರ ಜ್ಞಾನ ಹಂಚಲು ಆರಂಭಿಸಿದ. ಈ 12 ಮಂದಿ ಶಿಷ್ಯರನ್ನು, ಬೆಸ್ತರನ್ನು ಆರಿಸಿಕೊಂಡ, ಕೆಲವು ಸುಂಕಗಾರರನ್ನು ಆರಿಸಿಕೊಂಡ. ಇವರೇ ಅವನ ಮಂತ್ರಿಗಳು. ಏನು ಗೊತ್ತಿಲ್ಲದವರು ಅವರನ್ನು ಆತ ಬಲಪಡಿಸಿದ. ಸುವಾರ್ತೆಯ ವರದಿಂದ ತುಂಬಿದ, ಪವಿತ್ರಾತ್ಮರ ಜ್ಞಾನದಿಂದ ತುಂಬಿದ. ಹೀಗೆ ತನ್ನ ಸಾಮ್ರಾಜ್ಯವನ್ನು 12 ಮಂದಿ ಈ ಶಿಷ್ಯರೊಡನೆ ಕಟ್ಟಿದ ಮಹಾನುಭಾವ ಪ್ರಭು ಯೇಸು ಕ್ರಿಸ್ತ, ನಮ್ಮ ಅರಸ. ಈ 12 ಮಂದಿ ಶಿಷ್ಯರಿಗೂ 3 ವರ್ಷಗಳ ಕಾಲ ಅವರ ಜೊತೆಗೆ ಇರುವಾಗ ಅವರ ಬೋಧನೆ ಅರ್ಥವಾಗಲಿಕ್ಕಿಲ್ಲ.
ಕೆಲವು ಅರ್ಥವಾಯಿತು, ಕೆಲವು ಅರ್ಥವಾಗಲಿಲ್ಲ. ಆದರೂ ಯೇಸು ಹೇಳಿದ ಮಾತು, ಪವಿತ್ರಾತ್ಮರು ನಿಮ್ಮ ಮೇಲೆ ಬರುವರು, ಆ ಪವಿತ್ರಾತ್ಮರು ನಿಮ್ಮನ್ನು ಬಲಪಡಿಸುವರು, ನಾನು 3ನೇ ದಿನ ಪುನರುತ್ಥಾನ ಹೊಂದುವೆನು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಶಿಲುಬೆಯ ಸಿಂಹಾಸನವನ್ನೇರಿ ಮುಳ್ಳಿನ ಕಿರೀಟವನ್ನು ಧರಿಸಿ ಕೊರಡೆಗಳಿಂದ ಒಡೆಸಿ ಕೈಗೆ ಮೊಳೆಗಳನ್ನು ಜಡಿಸಿ ನಮ್ಮನ್ನು ರಕ್ಷಿಸಿದ ನಮ್ಮ ರಾಜಪ್ರಭು ಯೇಸು ಸತ್ತು 3ನೆಯ ದಿನ ಬೀಗ ಹಾಕಿದರೂ ಆ ಸಮಾಧಿಗೆ ಬೀಗ ಅವರನ್ನು ಹಿಡಿದಿಟ್ಟುಕೊಳ್ಳಲಿಲ್ಲ. ಸಮಾಧಿಯ ಕಲ್ಲು ಆತನನ್ನು ಬಂಧಿಸಲಿಲ್ಲ. ದೇವರ ಶಕ್ತಿ ಸಮಾಧಿಯ ಕಲ್ಲನ್ನು ಹೊಡೆಯಿತು. ಯೇಸು ಪುನರುತ್ಥಾನರಾದರು. ಪುನರುತ್ಥಾನರಾದ ಯೇಸು 40 ದಿನಗಳ ಕಾಲ ತನ್ನ ಶಿಷ್ಯರ ಜೊತೆಗೆ ದರ್ಶನ ಕೊಟ್ಟು ಶಿಷ್ಯರನ್ನು ಬಲಪಡಿಸಿದರು. ತದನಂತರ 40ನೆಯ ದಿನ ಸ್ವರ್ಗಾರೋಹಣರಾದರು. ಪಿತನ ಬಲಪಾರ್ಶ್ವದಲ್ಲಿ ಅವರು ಕುಳಿತುಕೊಂಡು ವಿಶ್ವವನ್ನು ಆಳುತ್ತಿದ್ದಾರೆ. ಈ ರಾಜ ನಶಿಸಿ ಹೋಗುವ ರಾಜ್ಯವಲ್ಲ. ಈ ರಾಜ್ಯಭಾರ, ಈ ಅಧಿಕಾರ, ಈ ಮಹಿಮೆ ಯುಗ ಯುಗಾಂತರಕ್ಕೂ ದೇವರದೇ. ಪ್ರಕಟಣಾ ಗ್ರಂಥದಲ್ಲಿ ನಾವು ಓದುತ್ತೇವೆ, 15ನೇ ಅಧ್ಯಾಯ ವಾಕ್ಯ 11, ವಿಶ್ವವನ್ನು ಆಳುವ ಆ ಅರಸುತನ ಯೇಸುವಿನದು, ಆತನೆಂದಿಗೂ ಆಳುವನು ಚಿರಕಾಲಕ್ಕೂ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಆ 12 ಮಂದಿ ಶಿಷ್ಯರನ್ನು ಆಶೀರ್ವದಿಸಿ ಬಲಪಡಿಸಿ ಪಂಚದಶಮಿ ದಿನದಂದು ಪವಿತ್ರಾತ್ಮ ಭರಿತರನ್ನಾಗಿಸಿ ವಿಶ್ವದೆಡೆಗೆ ಕಳುಹಿಸಿದ. ಯಾವುದೇ ಸಂಚಾರಕ್ಕಾಗಿ ದೊಡ್ಡ ದೊಡ್ಡ ವಾಹನಗಳು ಅಥವಾ ಅವರಿಗೆ ವಿಮಾನಗಳು ಇರಲಿಲ್ಲ. ದೋಣಿಯ ಪಯಣ, ಹಡಗಿನ ಪಯಣ, ಆ ಪಯಣದಲ್ಲಿ ಅವರು ಅನುಭವಿಸಿದ ನೋವುಗಳು, ಆದರೂ ಒಂದು ಛಲವಿತ್ತು, ಒಂದು ಬಲವಿತ್ತು, ದೇವರ ಆಶೀರ್ವಾದವಿತ್ತು. ಈ 12 ಮಂದಿ ಪ್ರೇಷಿತರು ವಿಶ್ವದಾದ್ಯಂತ ಸುವಾರ್ತೆಯ ಕಂಪನ್ನು ಬೀರಿದರು. ತದನಂತರ ರಕ್ತ ಸಾಕ್ಷಿಯಾಗಿ ಮಡಿದು ಅದರಲ್ಲಿ ಅನೇಕರು ಯೇಸುವಿನ ಬಳಿಗೆ ಹೋದರು. ಆತ್ಮೀಯರೇ, 2000 ವರುಷಗಳಿಗಿಂತಲೂ ಅಧಿಕವಾಗಿ ಇಂದಿಗೂ ಬದುಕಿರುವ ರಾಜ ಪುನರುತ್ಥಾನಿ ಯೇಸು, ನಮ್ಮ ಅರಸ. ಈ ಅರಸನಲ್ಲಿ ಜೀವಿಸಲು ನಮಗೆ ಬೇಕಾದುದು ಏನು? ವಿಶ್ವಾಸ, ಪ್ರಾರ್ಥನೆ ಮತ್ತು ನಮಗೆ ಬೇಕಾದುದು ವಿಶೇಷವಾಗಿ ದೇವರ ವಾಕ್ಯದ ಶಕ್ತಿ. ಆದ್ದರಿಂದ ಇವತ್ತು ನಾವು ಅವರೊಡನೆ ಮಾಡಬೇಕಾದ್ರೆ ಸಂಪೂರ್ಣ ವಿಧೇಯತ್ವ, ಸಮರ್ಪಣೆ, ದೇವರ ವಾಕ್ಯದಲ್ಲಿ ಭರವಸೆಯನ್ನು ನಾವು ಇಡಬೇಕು. ಇಂದಿನ 3 ವಚನಗಳನ್ನು ನೀವು ನೋಡಿದ್ದೇ ಆದರೆ, ಮೊದಲನೆಯ ವಚನ ಎಜೆಕಿಯೇಲ್ ಪ್ರವಾದಿಯ ಗ್ರಂಥದಿಂದ, ನನ್ನ ಹಿಂದೆ ಇಗೋ ನಾನು ನಿಮ್ಮಲ್ಲಿನ ಕುರಿ ಮೇಕೆಗಳಿಗೂ ಟಗರು ಹೋತಗಳಿಗೂ ಮಧ್ಯವರ್ತಿಯಾಗಿ ನ್ಯಾಯ ತೀರಿಸುವೆನು. ನಾನು ನ್ಯಾಯ ತೀರಿಸುವೆನು ಅಂದರೆ ನಿಮ್ಮ ಮಧ್ಯೆ ದೇವರೇ ಇಳಿದು ಬರುವರು. God will dwell amongst you. ನಿಮ್ಮ ಮಧ್ಯೆ ದೇವರು ಇಳಿದು ಬರುವರು. ಅದಕ್ಕಾಗಿ ಎಜೆಕಿಯೇಲ್ ಪ್ರವಾದಿ ಪ್ರವಾದನೆ ಮಾಡಿ ಅವರಿಗೆ ಒಂದು ಭರವಸೆಯನ್ನು ಕೊಡುತ್ತಾನೆ. ಅದೇನೆಂದರೆ ದೇವರೇ ಇಳಿದು ಬರುವರು. ದೇವರು ಮನುಷ್ಯರಾದರು ಯೇಸು ಕ್ರಿಸ್ತರ ಮೂಲಕ. ಇವತ್ತಿನ ಶ್ಲೋಕದಲ್ಲಿ ನಾವು ಹಾಡಿದೆವು, ಪ್ರಭು ಕುರಿಗಾಹಿಯಾಗಿರಲು ಎನಗೆ ಕುಂದು ಕೊರತೆಗಳೆಲ್ಲಿ ಅವು ನನಗೆ. ಏಕೆಂದರೆ ನಮ್ಮ ಕುರಿಗಾಹಿ ಪ್ರಭು ಯೇಸು. ಪ್ರಭು ಯೇಸು ನಮ್ಮೊಡನೆ ಇರುವಾಗ ಯಾವ ಭಯವೂ ಇಲ್ಲ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಲೌಕಿಕವಾದ ವಿಷಯಗಳತ್ತ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಡಿ. ಇವು ನಶಿಸಿ ಹೋಗುವಂತವುಗಳು, ಆದರೆ ಶಾಶ್ವತವಾದ ನಿವಾಸ. ಇಲ್ಲಿ ನಮ್ಮ ವಾಸ, ಅಲ್ಲಿ ನಮ್ಮ ನಿವಾಸ. ಇಲ್ಲಿ ವಾಸಿಸುವಾಗ ಆ ಕ್ರಿಸ್ತ ರಾಜನ ಮೌಲ್ಯಗಳನ್ನು, ಕ್ರಿಸ್ತ ರಾಜನ ರಕ್ಷಣೆ ಅಡಿಯಲ್ಲಿ, ಕ್ರಿಸ್ತ ರಾಜನ ಪ್ರೀತಿ ಕರುಣೆಯಲ್ಲಿ ನಾವು ಜೀವಿಸಬೇಕು ಮತ್ತು ಆತನ ಶಿಷ್ಯರಾಗಿ ಬಾಳಬೇಕು. ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾರೆ, ಯೇಸು ಸ್ವಾಮಿ ನಮಗೆ ಪುನರುತ್ಥಾನದ ಜೀವನವನ್ನು ಕೊಡುವರು. ಏಕೆಂದರೆ ಯೇಸು ಪುನರುತ್ಥಾನ ಹೊಂದಿದ್ದು ಸತ್ಯಸ್ಯ ಸತ್ಯ. ಯೇಸು ಪುನರುತ್ಥಾನ ಹೊಂದಿರದೇ ಇದ್ದರೆ ನಮ್ಮ ವಿಶ್ವಾಸ ನಿರರ್ಥಕ. ಈ ಲೋಕದಲ್ಲಿ ಅನೇಕ ವ್ಯಕ್ತಿಗಳು ಬಂದ್ರು, ಅನೇಕ ಧರ್ಮಗಳನ್ನು ಸ್ಥಾಪಿಸಿದ್ರು, ಆದರೆ ಸತ್ತ ನಂತರ ಅವರು ಎಲ್ಲಿ ಹೋದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಸತ್ತ ನಂತರ ಪುನರುತ್ಥಾನಿಯಾಗಿ ಎದ್ದು ಇತಿಹಾಸವನ್ನು ಸೃಷ್ಟಿಸಿದ ಪ್ರಭು ಇಂದಿಗೂ ಕೂಡ ವಿಶ್ವಕ್ಕೆ, ಜನರಿಗೆ ಪ್ರೇರಣೆಯಾಗಿದ್ದಾರೆ. ಅವರಲ್ಲಿಗೆ ಬರುವವರನ್ನು ಅವರು ಎಂದೂ ತಳ್ಳಿ ಬಿಡುವುದಿಲ್ಲ.
ಅವರಿಗೆ ಜಾತಿ, ಮತ, ಧರ್ಮ, ಭಾಷೆ ಯಾವ ಚೌಕಟ್ಟು ಇಲ್ಲ. ಅವರನ್ನು ಯಾರು ಬೇಕಾದರೂ ಅನುಸರಿಸಬಹುದು, ಯಾರು ಬೇಕಾದರೂ ಪ್ರಾರ್ಥಿಸಬಹುದು, ಪ್ರೀತಿಸಬಹುದು. ಏಕೆಂದರೆ ಪ್ರಭು ಸರ್ವರಿಗಾಗಿ, ಸರ್ವರ ಉದ್ಧಾರಕ್ಕಾಗಿ ಈ ಲೋಕಕ್ಕೆ ಬಂದರು. ಸಂತ ಪೌಲರು ಇದನ್ನು ಅನುಭವಿಸಿ ಅವರು ಹೇಗೆ ನಾವು ಪುನರುತ್ಥಾನವನ್ನು ಪಡೆಯುತ್ತೇವೆ, ಅಂತ್ಯ ಹೇಗೆ ಬರುತ್ತೆ ಇದರ ಕುರಿತು ಹೇಳುತ್ತಾರೆ. ಮತ್ತು ಯೇಸು ಆಗಮಿಸುವಾಗ ಎಲ್ಲ ಅಧಿಪತ್ಯವನ್ನು, ಅಧಿಕಾರವನ್ನು, ಶಕ್ತಿಯನ್ನು ನಿರ್ಮೂಲ ಮಾಡಿ ತಂದೆಯಾದ ದೇವರಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಡುವರು. ಶತ್ರುಗಳೆಲ್ಲರನ್ನು ಪಾದಪೀಠವಾಗಿಸಿಕೊಳ್ಳುವ ತನಕ ಅವರು ರಾಜ್ಯವಾಡಬೇಕಾಗಿದೆ. ಕಟ್ಟ ಕಡೆಗೆ ನಿರ್ಮೂಲವಾಗುವ ಶತ್ರುವೆಂದರೆ ಮೃತ್ಯು. ಈ ಮೃತ್ಯುವನ್ನು ಶಾಶ್ವತ ನಿರ್ಮೂಲ ಮಾಡಿ ನಾವು ಶಾಶ್ವತ ದೇವರೊಡನೆ ಜೀವಿಸುವಂತೆ ಈ ಅರಸ ಮಾಡುವರು. ಇಂದಿನ ಘೋಷಣೆಯಲ್ಲಿ ನಾವು ಆಲಿಸಿದೆವು, ಸರ್ವೇಶ್ವರನ ನಾಮದಲ್ಲಿ ಬರುವವರಿಗೆ ಮಂಗಳವಾಗಲಿ, ನಮ್ಮ ಪೂರ್ವಜ ದಾವೀದನ ಸಾಮ್ರಾಜ್ಯ ಉದಯವಾಗಲಿದೆ, ಆತನಿಗೆ ಶುಭವಾಗಲಿ. ಇಂದಿನ ಶುಭ ಸಂದೇಶದಲ್ಲಿ ನಮ್ಮ ಈ ಅರಸ ನ್ಯಾಯ ನೀತಿಯ ಕುರಿತು ಹೇಳ್ತಾ ಇದ್ದಾರೆ. ಹೇಗೆ ನಮ್ಮ ನ್ಯಾಯ ನೀತಿ ಆಗುವುದು ಅಥವಾ ಅಂತಿಮ ತೀರ್ಪಾಗುವುದು, ಫೈನಲ್ ಜಡ್ಜ್ಮೆಂಟ್. ನಾವು ಹೇಗೆ ಈ ಅರಸನ ಸಾಮ್ರಾಜ್ಯದಲ್ಲಿ ಜೀವಿಸಬೇಕು. ನಾವು ಅರಮನೆಗಳನ್ನು ಕಟ್ಟಿ ಜೀವಿಸುವುದು ಅಲ್ಲ, ಐಷಾರಾಮಿ ಜೀವನದಲ್ಲಿ ತೊಡಗಿಸಿಕೊಳ್ಳುವುದು ಅಲ್ಲ, ಅಥವಾ ಈ ಲೋಕದಲ್ಲಿ ವ್ಯಾಪಾರದಲ್ಲಿ ಬೀಳುವುದು ಅಲ್ಲ. ಬದಲಾಗಿ ನಮ್ಮ ದೇಹವೆಂಬ ಆಲಯದಲ್ಲಿ ಆತನಿಗೆ ಸ್ಥಳ ಕೊಟ್ಟು ಪವಿತ್ರಾತ್ಮ ಭರಿತರಾಗಿ ಆತನ ಕರುಣೆ, ಆತನ ದಯೆ, ಆತನ ಪ್ರೀತಿ, ಆತನ ಶಾಂತಿ, ಆತನ ಸಮಾಧಾನವನ್ನು ನಾವು ನಮ್ಮಲ್ಲಿ ಸದಾ ಜೀವಿಸಿ ಪರರೊಟ್ಟಿಗೆ ಸೇವೆ ಮಾಡಿ ಬಾಳಲು ಆತ ನಮಗೆ ಕರೆ ನೀಡುತ್ತಾನೆ. ಅದಕ್ಕಾಗಿ ಇಂದಿನ ಶುಭ ಸಂದೇಶದಲ್ಲಿ ಆಲಿಸಿದೆವು, ನಾನು ಹಸಿದಿದ್ದೆ, ನೀವು ನನಗೆ ಊಟ ಕೊಟ್ಟಿರಿ. ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಬಟ್ಟೆ ಬರೆ ಕೊಟ್ಟಿರಿ. ಆಸ್ಪತ್ರೆಯಲ್ಲಿದ್ದೆ, ಆರೈಕೆ ಮಾಡಿದಿರಿ. ಬಂದಿಯಾಗಿದ್ದೆ, ನೋಡಲು ಬಂದಿರಿ. ಇದೆಲ್ಲವನ್ನು ನೀವು ದಾಹಗೊಂಡಿದ್ದೆ, ನೀರನ್ನು ಕೊಟ್ಟಿರಿ. ಇದೆಲ್ಲವನ್ನು ನೀವು ಮಾಡುವಾಗ ನನಗೆ ಮಾಡಿದಿರಿ. ಇವತ್ತು ನಾವು ಮಾಡುವ ಸೆರೆಮನೆಯ ಸೇವೆ, ಆಸ್ಪತ್ರೆಯ ಸೇವೆ, ಶಿಕ್ಷಣದ ಸೇವೆ, ಅಥವಾ ನಿರ್ಗತಿಕರ ಸೇವೆ, ಬಡಬಗ್ಗರ ಸೇವೆ, ಜಾತಿ ಮತ ಧರ್ಮ ಎನ್ನದೆ ಮಾಡುವ ಸೇವೆ, ಏಕೆಂದರೆ ಆ ಯೇಸು ಅರಸನ ಸೇವೆಯಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಏನೇ ಅಪವಾದಗಳು ಬರಲಿ, ಏನೇ ಅವಮಾನಗಳು ಬರಲಿ, ನಾವು ಮಾತ್ರ ಪ್ರಭು ಯೇಸುವಿನ ಅರಸುತನದಲ್ಲಿ, ಆ ಪ್ರೀತಿಯ ಸಾಮ್ರಾಜ್ಯದಲ್ಲಿ ಜೀವಿಸುವುದು, ಪ್ರೀತಿಯ ಸಾಮ್ರಾಜ್ಯವನ್ನು ಕಟ್ಟುವುದಂತೂ ಬಿಡುವುದು ಬೇಡ. ಪ್ರಾರ್ಥನಾ ಶಕ್ತಿಯಿಂದ, ವಿಶ್ವಾಸದ ಬಲದಿಂದ ನಾವು ಜಯಿಸುವವರಾಗುತ್ತೇವೆ. ಮುಂದೆ ಇನ್ನೊಂದು ಪಂಗಡದವರಿಗೆ ಯೇಸು ಹೇಳ್ತಾ ಇದ್ದಾರೆ, ನೀವು ನಾನು ಹಸಿದಿರುವಾಗ ನೀವು ಊಟ ಕೊಟ್ಟಿಲ್ಲ, ನಾನು ದಾಹಗೊಂಡಾಗ ನೀರು ಕೊಟ್ಟಿಲ್ಲ, ರೋಗಿಯಾಗಿದ್ದಾಗ ಬಂದಿಯಾಗಿದ್ದಾಗ ಆರೈಕೆ ಮಾಡಿಲ್ಲ. ಯಾವಾಗ ಪ್ರಭು ಅಂತ ಕೇಳುತ್ತಾರೆ. ನನ್ನ ಈ ಲೋಕದಲ್ಲಿ ಇರುವ ಕಷ್ಟದಲ್ಲಿರುವವರಿಗೆ ನೀವು ಆ ಕನಿಷ್ಠರಲ್ಲಿ ಒಬ್ಬರಿಗಾದ್ರೂ ಸಹಾಯ ಮಾಡಿದ್ರೆ ಅದು ನನಗೇ ಮಾಡಿದಿರಿ. ಅಂದರೆ ದೇವರನ್ನು ಕಾಣುವುದು ಎಲ್ಲಿ? ದೇವರನ್ನು ನಾವು ಕಾಣುವುದು ಪರರಲ್ಲಿ. ದೇವರ ಪ್ರೀತಿ, ಪರರ ಪ್ರೀತಿ. ಯೇಸು ಹೇಳಿದ್ರು, ನಿನ್ನನ್ನು ನೀನು ಪ್ರೀತಿಸುವಂತೆ ದೇವರನ್ನು ಪ್ರೀತಿಸು, ನಿನ್ನನ್ನು ಪ್ರೀತಿಸು, ಪರರನ್ನು ಪ್ರೀತಿಸು. ಪರರನ್ನು ಪ್ರೀತಿಸದ ಅಥವಾ ಪರರ ಮೇಲೆ ಅಪನಂಬಿಕೆ ಪಟ್ಟು ಪರರ ಮೇಲೆ ಅಪವಾದ ಮಾಡುವ ಜೀವನ ಯೇಸುವಿನ ಶಿಷ್ಯರ ಜೀವನವಲ್ಲ. ಎಲ್ಲವನ್ನು ಸಹಿಸಿ ವಿಧೇಯತ್ವದಿಂದ, ಸಮರ್ಪಣೆಯಿಂದ, ದೇವರ ವಾಕ್ಯದ ಬಲದಿಂದ ಗೆಲ್ಲುವಂತಹ ಜೀವನ ಯೇಸುವಿನ ಶಿಷ್ಯರ ಜೀವನ. ಆತ್ಮೀಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಈ ಕ್ರಿಸ್ತ ಅರಸನ ಸಾಮ್ರಾಜ್ಯದಲ್ಲಿ ದ್ವೇಷಕ್ಕೆ ಎಡೆ ಇಲ್ಲ. ಮತ್ಸರ, ಗರ್ವ, ಅಹಂಕಾರಕ್ಕೆ, ಸ್ವಾರ್ಥಕ್ಕೆ ಎಡೆ ಇಲ್ಲ. ನಾವು ಗರ್ವಿಗಳಾಗಿ ಯೇಸುವಿನ ಶಿಷ್ಯರಾಗಲು ಸಾಧ್ಯವಿಲ್ಲ. ಅಹಂಕಾರ, ಹೊಟ್ಟೆಕಿಚ್ಚು, ಮತ್ಸರ, ಕಾಮ, ಕ್ರೋಧ, ಮದ, ಮತ್ಸರ ಇಟ್ಕೊಂಡು ಯೇಸುವಿನ ಶಿಷ್ಯರಾಗಲು ಸಾಧ್ಯವಿಲ್ಲ. ನಾವು ಯೇಸುವಿನ ಶಿಷ್ಯರಾಗಬೇಕಾದ್ರೆ ಎಲ್ಲವನ್ನು ಸಹಿಸಬೇಕು, ಎಲ್ಲವನ್ನು ಜಯಿಸಬೇಕು. ಪ್ರೀತಿಯೊಂದೇ ನಮಗೆ ಸಾಧನ. ಆ ಪ್ರೀತಿಯೇ ಸಮಸ್ತವನ್ನು ಗೆಲ್ಲುವ ಬಂಧ. ನಾವು ಪ್ರೀತಿಸೋಣ, ಪ್ರೀತಿಯಲ್ಲಿ ಜೀವಿಸೋಣ, ಪ್ರಾರ್ಥಿಸೋಣ. ಎಲ್ಲರಿಗಾಗಿ, ಯಾರೇ ನಮಗೆ ಹಿಂಸೆ ಮಾಡಲಿ, ಯಾರೇ ಮತಾಂಧತೆ ಮಾಡಲಿ, ಯಾರೇ ಭಯೋತ್ಪಾದನೆ ಮಾಡಲಿ, ಅವರೆಲ್ಲರನ್ನು ಒಂದೇ ಶಕ್ತಿ ನಮ್ಮಲ್ಲಿ ಇರುವುದು, ಪ್ರಾರ್ಥನಾ ಶಕ್ತಿ. ಆ ಪ್ರಾರ್ಥನಾ ಶಕ್ತಿ ಹೇಗಿರುತ್ತೆ? ಆ ಪ್ರಾರ್ಥನಾ ಶಕ್ತಿ ಯಾರಿಗೂ ಕೇಡು ಬಯಸುವುದಿಲ್ಲ. ಪ್ರತಿಯೊಬ್ಬರಿಗೂ ಜ್ಞಾನೋದಯವಾಗಬೇಕು, ಪ್ರತಿಯೊಬ್ಬರು ಸತ್ಯದ ಹಾದಿಯಲ್ಲಿ ಜೀವಿಸಬೇಕು, ಪ್ರತಿಯೊಬ್ಬರು ಪವಿತ್ರಾತ್ಮರ ಬಲವನ್ನು ಹೊಂದಬೇಕು, ಪ್ರತಿಯೊಬ್ಬರು ಯೇಸು ನೀಡುವ ಸೌಖ್ಯವನ್ನು ಅನುಭವಿಸಬೇಕು ಮತ್ತು ದೇವರ ವಾಕ್ಯದ ಸತ್ಯವನ್ನು, ಮೌಲ್ಯವನ್ನು ಮನಗಾಣಬೇಕು.
ಇದೆಲ್ಲವನ್ನು ನಾವು ಕೈಗೊಳ್ಳುವಾಗ ಆ ಅರಸನ ಪ್ರಜೆಗಳಾಗುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಾವಿರಾರು ಅರಸುಗಳು ಈ ವಿಶ್ವವನ್ನು ಆಳಿದರು, ಮಣ್ಣಲ್ಲಿ ಮಣ್ಣಾಗಿ ಹೋದರು, ಇತಿಹಾಸದಲ್ಲಿ ಇತಿಹಾಸವಾಗಿ ಹೋದರು. ಯೇಸು ಇತಿಹಾಸದಲ್ಲಿ ಇತಿಹಾಸ ಹೋದ ವ್ಯಕ್ತಿಯಲ್ಲ, ಬದಲಾಗಿ ಇತಿಹಾಸವನ್ನೇ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂತೇಳಿ ಆತ ಬರೆದ ವ್ಯಕ್ತಿ. ಮಾತ್ರವಲ್ಲ, ಸತ್ತ ನಂತರ ಪುನರುತ್ಥಾನ ಆದ ವ್ಯಕ್ತಿ. ಇವತ್ತೂ ಕೂಡ ವಿಶ್ವದಲ್ಲಿ ಪವಿತ್ರಾತ್ಮರ ಪ್ರೇರಣೆಯಿಂದ ಕಾರ್ಯಗಳನ್ನು ಸಾಧಿಸುವ ವ್ಯಕ್ತಿಯಾಗಿದ್ದಾರೆ. ಆದ್ದರಿಂದ ಈ ಅರಸರು ವಿಶ್ವದ 750 ಕೋಟಿ ಜನರನ್ನು ಆಶೀರ್ವದಿಸಲಿ, ವಿಶ್ವದ ಮೇಲೆ ಶಾಂತಿ ಸಮಾಧಾನದ ಆತ್ಮವನ್ನು ಕಳುಹಿಸಲಿ, ವಿಶ್ವವನ್ನು ಪವಿತ್ರಾತ್ಮರ ಕೃಪೆಯಲ್ಲಿ ತುಂಬಿಸಲಿ, ವಿಶ್ವದಲ್ಲಿರುವ ಅರಾಜಕತೆ, ಮತಾಂಧತೆ, ಭಯೋತ್ಪಾದನೆಗಳು ದೂರವಾಗಲಿ, ಹವಾಮಾನ ವೈಫಲ್ಯ ಅಥವಾ ವೈಪರೀತ್ಯದಿಂದ, ಅತಿವೃಷ್ಟಿ ಅನಾವೃಷ್ಟಿಯಿಂದ ವಿಶ್ವವನ್ನು ಕಾಪಾಡಲಿ. ವಿಶ್ವವನ್ನು ಮುನ್ನಡೆಸುತ್ತಿರುವ ಅಧಿಕಾರಿಗಳು, ರಾಜರು, ರಾಣಿಯರು ಅಥವಾ ಸರ್ವಾಧಿಕಾರಿಗಳು, ಪ್ರಧಾನಮಂತ್ರಿಗಳು, ಅಧ್ಯಕ್ಷರು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, MLA, MP ಗಳು, ಆಯ್ಕೆಯಾದವರು ಎಲ್ಲರೂ ಪ್ರಭುವಿನ ಪ್ರೇಮದಲ್ಲಿ ತುಂಬಲ್ಪಡಲಿ. ಎಲ್ಲಾ ದ್ವೇಷಗಳು, ಅಂಧಕಾರ ಶಕ್ತಿಗಳು, ಬಂಧನಗಳು ನಿಷ್ಕ್ರಿಯವಾಗಲಿ. ವಿಶ್ವ ಶಾಂತಿ ಸಮಾಧಾನದ ತಾಣವಾಗಲಿ, ವಿಶ್ವವೇ ಸ್ವರ್ಗವಾಗಲೆಂದು ಅರಸ ಯೇಸುವಿನಲ್ಲಿ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ಈ ದಿನಗಳಲ್ಲಿ ಕೋವಿಡ್ ಸಂಕಷ್ಟ ಅನುಭವಿಸುತ್ತಿರುವ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾ ಪಶ್ಚಾತ್ತಾಪ ಹೃದಯದಿಂದ ನಮ್ಮನ್ನೇ ದೇವರಿಗೆ ಸಮರ್ಪಿಸೋಣ. ಎಲ್ಲ ಆಸ್ಪತ್ರೆಗಳಲ್ಲಿರುವ ಕೋವಿಡ್ ಸಂಕಷ್ಟದಿಂದ ನರಳುತ್ತಿರುವ ರೋಗಿಗಳ ಸೌಖ್ಯಕ್ಕಾಗಿ, ವೆಂಟಿಲೇಟರ್ ಅಲ್ಲಿರುವವರು ಸೌಖ್ಯ ಹೊಂದುವುದಕ್ಕಾಗಿ, ಹಾಸಿಗೆಯಲ್ಲಿರುವವರಿಗಾಗಿ, ಜೀವನ್ ಮರಣದ ಮಧ್ಯೆ ಹೋರಾಡುತ್ತಿರುವವರಿಗಾಗಿ, ಮಾರಣಾಂತಿಕ ಕಾಯಿಲೆಗಳಿಗೆ ಒಳಗಾದವರಿಗಾಗಿ, ಅಪಘಾತಗಳಿಗೆ ಬಲಿಯಾಗಿ ಕುಟುಂಬದಲ್ಲಿ ಕುಟುಂಬಸ್ಥರನ್ನು ಕಳೆದುಕೊಂಡ ದುಃಖದಿಂದ ಇರುವವರಿಗಾಗಿ, ಕೋವಿಡ್ ನಿಂದ ತಮ್ಮ ಆತ್ಮೀಯರನ್ನು ಕಳೆದುಕೊಂಡವರಿಗಾಗಿಯೂ ಪ್ರತಿಯೊಬ್ಬರಿಗಾಗಿಯೂ ನಾವು ಪ್ರಾರ್ಥಿಸೋಣ. ಕುಟುಂಬದ ದಂಪತಿಗಳು, ಯುವಕ ಯುವತಿಯರು, ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಹಿರಿಯರು, ವೃದ್ಧಾಪ್ಯದಲ್ಲಿರುವವರು, ಹಾಸಿಗೆಯಲ್ಲಿರುವವರು ಅಥವಾ ಅನಾಥಾಶ್ರಮ, ವೃದ್ಧಾಶ್ರಮ ಅಥವಾ ಅಂಗವಿಕಲಕರು, ಇವರೆಲ್ಲರನ್ನು ದೇವರು ಆಶೀರ್ವದಿಸಲಿ. ವಿಶ್ವ ಶಾಂತಿ ಸಮಾಧಾನದ ತಾಣವಾಗಲಿ. ವಿಶ್ವದಲ್ಲಿರುವ ಅಂಧಕಾರ ಬಂಧನಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸು ನಮಗೆ ನುಡಿದಿದ್ದಾರೆ, ನನ್ನ ನಾಮದಲ್ಲಿ ಏನು ಕೇಳಿದರೂ ಅದನ್ನು ಕೊಡುವೆನು. ಏನನ್ನು ನಾವು ಕೇಳಬೇಕು? ಇವತ್ತು ನಮಗೆ ಶಾಂತಿ ಸಮಾಧಾನ ಬೇಕು, ದೇವರ ಪ್ರೀತಿ ಬೇಕು, ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ, ಆದಾಯ ಬೇಕು. ಇವೆಲ್ಲವನ್ನು ದೇವರು ಕರುಣಿಸಲೆಂದು ಕ್ರಿಸ್ತ ರಾಜರಲ್ಲಿ ನಾವು ಬಿಂದಯಿಸುತ್ತಾ, ನಮ್ಮ ಜೀವನವನ್ನು ಅವರಿಗೆ ಸಮರ್ಪಿಸುತ್ತಾ, ಅವರ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗುತ್ತಾ ನಾವೆಲ್ಲರೂ ಬಾಳೋಣ. ಒಂದು ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ನಿಮ್ಮ ಕರುಣೆಯ ಹಸ್ತ, ಪ್ರೀತಿಯ ಹಸ್ತ ಈ ವಿಶ್ವದ ಮೇಲೆ ಇಳಿದು ಬರಲಿ. ವಿಶ್ವದ ಅರಸ ನೀವಾಗಿದ್ದೀರಿ. ಎಷ್ಟೋ ಅರಸರು ಬಂದರು ಮತ್ತು ಅವರು ಮರಣ ಹೊಂದಿ ತಮ್ಮ ಜೀವನವನ್ನು ಮುಗಿಸಿ, ಯಾತ್ರೆಯನ್ನು ಮುಗಿಸಿ ಹೋದರು. ಇಂದಿಗೂ ವಿಶ್ವವನ್ನು ಆಳುವ ಅರಸ ನೀವಾಗಿದ್ದೀರಿ ಪ್ರಭು. ತಂದೆಯಾದ ದೇವರೇ, ನಿಮ್ಮ ಕರುಣೆಯ ಹಸ್ತ, ಪ್ರೀತಿಯ ಹಸ್ತ, ಶಾಂತಿ ಸಮಾಧಾನದ ಹಸ್ತ ವಿಶ್ವದ ಮೇಲೆ ಇಳಿದು ಬರಲಿ. ಇವತ್ತು ನಾನು ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ, ಈ ಮರಣಾಂತಕ ವ್ಯಾಧಿಯಿಂದ ನಮ್ಮನ್ನು ರಕ್ಷಿಸಿರಿ. ಇದಕ್ಕೆ ಶೀಘ್ರವೇ ಲಸಿಕೆಯನ್ನು ಕಂಡುಹಿಡಿಯುವಂತಾಗಲಿ. ರಾಷ್ಟ್ರಗಳು ಪ್ರೀತಿಯಿಂದ ಜೀವಿಸುವಂತಾಗಲಿ. ಖಂಡಗಳ ಮಧ್ಯೆ ಸಾಮರಸ್ಯ ಇಳಿದು ಬರಲಿ. ಎಲ್ಲಾ ತರದ ಕೇಡುಗಳಿಂದ ವಿಶ್ವವನ್ನು ರಕ್ಷಿಸಿರಿ. ಅಂಧಕಾರ ಶಕ್ತಿಗಳು, ಬಂಧನಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗಲಿ. ವಿಶ್ವದಲ್ಲಿ ಆರೋಗ್ಯ ಇಳಿದು ಬರಲಿ. ಅನಾರೋಗ್ಯದಲ್ಲಿರುವ ಸರ್ವರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ. ಯೇಸು ನಾಮದಲ್ಲಿ ನಾನು ಆಜ್ಞಾಪಿಸುತ್ತೇನೆ, ಅವರ ಮೇಲೆ ನಿಮ್ಮ ಕರುಣೆ, ದಯೆ, ಪ್ರೀತಿ ಹರಿಯಲೆಂದು ಪ್ರಾರ್ಥಿಸುತ್ತೇನೆ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಆಮೆನ್. ಈಗ ನಾವು ನಮ್ಮ ವಿಶ್ವಾಸ ಪ್ರಮಾಣವನ್ನು ನಿವೇದಿಸೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ
ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರು ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ತನ್ನ ಕುರಿಗಳಿಗೋಸ್ಕರ ಸದಾ ಮಿಡಿಯುವ ದೇವಾದಿದೇವ, ನಮ್ಮೆಲ್ಲರ ಆಶ್ರಯದಾತ, ಆತನಲ್ಲಿಯೇ ನಮ್ಮ ದೈನಂದಿನ ಅಗತ್ಯಗಳಿಗಾಗಿ ಭಕ್ತಿಯಿಂದ ವಿಶ್ವಾಸದಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ವಿಶ್ವಗುರು ಫ್ರಾನ್ಸಿಸ್, ಎಲ್ಲಾ ಧರ್ಮಾಧ್ಯಕ್ಷರು, ಎಲ್ಲಾ ಯಾಜಕರುಗಳು, ಭಕ್ತ ಸಮೂಹವನ್ನು ಕ್ರಿಸ್ತರಾಜರು ತೋರಿಸಿಕೊಟ್ಟ ಆದರ್ಶದಲ್ಲಿ ಮುನ್ನಡೆಸಲು ಬೇಕಾದ ಶಕ್ತಿಯನ್ನು ದಯಾಮಯ ದೇವರು ಕರುಣಿಸುವಂತೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದೀಕ್ಷಾ ಸ್ನಾನ ಸ್ವೀಕರಿಸಿದವರಿಗಾಗಿ ಪ್ರಾರ್ಥಿಸೋಣ. ಪವಿತ್ರ ಸಂಸ್ಕಾರದ ಮೂಲಕ ಕ್ರಿಸ್ತರಾಜರ ತತ್ವ ಆದರ್ಶವನ್ನು ಜಗತ್ತಿನೆಲ್ಲೆಡೆ ಸಾರಲು ಕರೆ ಹೊಂದಿರುವ ಇವರು ಕ್ರಿಸ್ತರ ಆದರ್ಶ ಮೊದಲು ಮೈಗೂಡಿಸಿ ತದನಂತರ ಪರರಿಗೆ ಸಾರುವ ಪ್ರೇರಣೆ ಪಡೆಯಲೆಂದು ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಅನಾಥರಿಗೋಸ್ಕರ ಪ್ರಾರ್ಥಿಸೋಣ. ಕ್ರಿಸ್ತರಾಜರ ಹಿಂಬಾಲಕರಾದ ನಾವು ಎಲ್ಲಾ ಬಡವರ ಅನಾಥರ ಸೇವೆಯಲ್ಲಿ ಕ್ರಿಸ್ತರಾಜರ ಮುಖವನ್ನು ಅರಿತು ಅವರ ಅಭ್ಯುದಯಕ್ಕೆ ಸದಾ ದುಡಿಯಲು ಮುಂದೆ ಬರಲೆಂದು ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾಯಕರಿಗಾಗಿ ಪ್ರಾರ್ಥಿಸೋಣ. ಹಣ, ಅಂತಸ್ತು ಇದರ ಬೆನ್ನತ್ತಿ ನ್ಯಾಯ ನೀತಿಯನ್ನು ಮರೆತಿರುವ ಎಲ್ಲ ನಾಯಕರುಗಳು ದೈವಿ ಪ್ರೇರಣೆಯಿಂದ ತಮ್ಮ ಕರ್ತವ್ಯವನ್ನು ಮನಗಂಡು ಸೇವಾಪೂರಿತ ಬಾಳನ್ನು ಬಾಳುವಂತೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈಗ ವೈಯಕ್ತಿಕ ಪ್ರಾರ್ಥನೆಗಳಿಗೋಸ್ಕರ ಪ್ರಾರ್ಥಿಸೋಣ. ಕರುಣಾಸಾಗರ ತಂದೆಯೇ, ನಿಮ್ಮ ಪುತ್ರ ರಾಜಾದಿರಾಜ ಪ್ರಭು ಕ್ರಿಸ್ತರ ಆದರ್ಶ ನಮಗೆ ಪ್ರೇರಣೆಯಾಗಲಿ. ಸದಾ ಕ್ರಿಸ್ತನ ತತ್ವಗಳಿಂದ ಪ್ರೇರಣೆ ಹೊಂದಿದವರಾಗಿ ಅಶಾಂತಿ, ಅನೀತಿ, ಅತೃಪ್ತಿ ತುಂಬಿದ ಜಗಕ್ಕೆ ಪ್ರೀತಿ, ನ್ಯಾಯ, ಶಾಂತಿ ಬೀರಲು ಬೇಕಾದ ಶಕ್ತಿ ನೀಡಿ ಮುನ್ನಡೆಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತಂದೆ ಕರದೊಳು
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು ಮಾನವ ಕುಲವನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ನಿಮ್ಮ ಪುತ್ರರ ಬಲಿಯನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೇ ಎಲ್ಲಾ ಜನಾಂಗಗಳ ಮೇಲೆ ಐಕ್ಯತೆ ಮತ್ತು ಶಾಂತಿಯ ಕೊಡುಗೆಗಳನ್ನು ಅನುಗ್ರಹಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ನಿತ್ಯ ಯಾಜಕರನ್ನಾಗಿಯೂ ಅಖಿಲ ಸೃಷ್ಟಿಯ ಅರಸರನ್ನಾಗಿಯೂ ಪರಮಾನಂದ ತೈಲದಿಂದ ಅಭಿಷೇಕಿಸಿದಿರಿ. ಶಿಲುಬೆಯ ಪೀಠದ ಮೇಲೆ ನಮಗೆ ಶಾಂತಿಯನ್ನು ತರಲು ತಮ್ಮದೇ ನಿಷ್ಕಳಂಕ ಬಲಿಯನ್ನಾಗಿ ಅರ್ಪಿಸಿದರು. ಹೀಗೆ ಮಾನವ ರಕ್ಷಣೆಯ ರಹಸ್ಯಗಳನ್ನು ನೆರವೇರಿಸಿದರು. ತಮ್ಮ ಆಧಿಪತ್ಯಕ್ಕೆ ಸೃಷ್ಟಿ ಸಮಸ್ತವನ್ನು ಅಧೀನಗೊಳಿಸಿ ನಿಮ್ಮ ಎಲ್ಲೆಯಿಲ್ಲದ ಮಹತ್ವಕ್ಕೆ ವಿಶ್ವವ್ಯಾಪಿ ನಿತ್ಯ ರಾಜ್ಯವೊಂದನ್ನು ಒಪ್ಪಿಸಿದರು. ಈ ರಾಜ್ಯವು ಜೀವದ ಹಾಗೂ ಸತ್ಯದ ರಾಜ್ಯ, ಪಾವನತೆಯ ಹಾಗೂ ಕೃಪಾವರದ ರಾಜ್ಯ, ನ್ಯಾಯ ಪ್ರೀತಿ ಮತ್ತು ಶಾಂತಿಯ ರಾಜ್ಯ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳಗಳೊಂದಿಗೂ ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವೂ ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರ ಆತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರ ಆತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ.
ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆಯೇ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ಈಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವ ಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು, ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ.
ಅಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರವು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ
ಕುರಿಮರಿಯೇ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ಎದೆಯ ಗೂಡಿನಲ್ಲಿ ಓ ದೇವ ನೀ ವಾಸಿಸು, ನನ್ನೆದೆಯ ಭಾವದಲ್ಲಿ ಓ ದೇವ ನೀ ಸಂಧಿಸು. ನನ್ನೆದೆಯ ಗೂಡಿನಲ್ಲಿ ಓ ದೇವ ನೀ ವಾಸಿಸು, ನನ್ನೆದೆಯ ಭಾವದಲ್ಲಿ ಓ ದೇವ ನೀ ಸಂಧಿಸು. ಬಾ ಯೇಸು ಬಾ, ಬಾ ಯೇಸು ಬಾ, ಬಾ ಯೇಸು ಬಾ, ಬಾ ಯೇಸು ಬಾ.
ಯೇಸುವಿನ ಈ ಹಬ್ಬದಂದು ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಯೇಸುವನ್ನು ಭುಜಿಸಿದ್ದೇವೆ. ನಮ್ಮ ಎರಡೂ ಕರಗಳನ್ನು ಹೃದಯದ ಮೇಲೆ ಇಟ್ಟು ನಾವು ಹೃದಯಾಂತರಾಳದಿಂದ ಕರೆದ್ವಿ, ಬಾ ಯೇಸು ಬಾ. ಯಾರೆಲ್ಲ ಕರೆಯುತ್ತಾರೆ ಯೇಸು ಅವರಿಗೆ ಕಿವಿಗೊಡುತ್ತಾರೆ. ಇದೋ ನೊಂದು ಹೋದ, ಬೆಂದು ಹೋದ, ಬಸವಡಿದು ಹೋದ ನಿಮ್ಮ ಜೀವನದೊಳಗೆ ಯೇಸು ಬಂದಿದ್ದಾರೆ. ವಿಶೇಷವಾಗಿ ಈ ಪರಮ ಪ್ರಸಾದದ ಮೂಲಕ ನಿಮ್ಮನ್ನು ಯೇಸು ಸ್ಪರ್ಶಿಸಿದ್ದಾರೆ. ಆ ಸ್ಪರ್ಶದ ಅನುಭವವನ್ನು ಈಗ ನೀವು ಪಡೆಯುವಿರಿ. ಯೇಸು ನಾಮದಲ್ಲಿ ಅಂಧಕಾರ ಬಂಧನಗಳಿಂದ ನಮಗೆ ಬಿಡುಗಡೆ, ಯೇಸು ನಾಮದಲ್ಲಿ ನಮಗೆ ಸೌಖ್ಯ. ಈ ಪರಮ ಪ್ರಸಾದ ನಮ್ಮ ರೋಗಕ್ಕೆ ಔಷಧ, ಆಧ್ಯಾತ್ಮಿಕವಾಗಿ ನಮ್ಮನ್ನು ಬಲಪಡಿಸುವ ಆಶೀರ್ವಾದವಾಗಿದೆ. ನಾವೆಲ್ಲರೂ ಯೇಸುವನ್ನು ಸ್ತುತಿಸಿ ಹೇಳೋಣ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಸ್ತುತಿ, ಯೇಸುವೇ ಸ್ತುತಿ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಎರಡು ಕರಗಳನ್ನು ಮೇಲೆತ್ತಿ ನಾವೆಲ್ಲರೂ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ವಿಶ್ವದ ಅರಸರಾದ ಪ್ರಭು ಯೇಸುವೆ, ಇದೋ ಈ ದಿವಸ ಅರ್ಪಿಸಿದ ಬಲಿಪೂಜೆಯ ಆಶೀರ್ವಾದಗಳು, ಈ ಪರಮ ಪ್ರಸಾದದ ದಿವ್ಯ ಶಕ್ತಿ ಈ ಮಕ್ಕಳ ದೇಹದಲ್ಲಿ ಇಳಿದು ಬರಲಿ. ಎಲ್ಲ ಕೇಡುಗಳಿಂದ, ರೋಗಗಳಿಂದ, ರುಜಿನಗಳಿಂದ ಅವರನ್ನು ಕಾಪಾಡಿರಿ. ಅವರಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರಿ. ಎಲ್ಲ ದುಃಖ ಗುಣಗಳನ್ನು ದೂರ ಮಾಡಿರಿ. ಹೊಸ ಚೈತನ್ಯ, ಹುಮ್ಮಸ್ಸು ಅವರಲ್ಲಿ ಮೂಡಿ ಬರಲಿ. ಟಚ್ them Lord, bless them Lord, heal them Lord. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಜೀವವುಳ್ಳ ತಂದೆಯೇ, ಆಮೆನ್. ಪ್ರಾರ್ಥಿಸೋಣ. ಪ್ರಭು, ಅಮರ ಜೀವವನ್ನು ನೀವು ಆಹಾರವನ್ನು ಸ್ವೀಕರಿಸಿದ್ದೇವೆ. ಅಖಿಲ ವಿಶ್ವದ ಅರಸರಾದ ಕ್ರಿಸ್ತರ ಆಜ್ಞೆಗಳಿಗೆ ವಿಧೇಯರಾಗಿ ಹೆಮ್ಮೆ ಪಡುತ್ತಿರುವ ನಾವು ಅವರ ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ನಿತ್ಯಕ್ಕೂ ಜೀವಿಸುವಂತೆ ಕರುಣಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ಹಬ್ಬದ ಆಶೀರ್ವಾದಗಳನ್ನು ನಾವು ಪಡೆಯೋಣ. ಸರ್ವಶಕ್ತ ಕರುಣಾಳು ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಕೃತಜ್ಞತೆ ಸಲ್ಲಲಿ. ಸುರಾಜನು ಬರುವ ಅಸಂಖ್ಯ ದೂತರೊಡನೆ
ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದಿವ್ಯವಾದ